ಕೊರೋನಾ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದ ಉಪ್ಪಿನಂಗಡಿಯ ನೆಕ್ಕಿಲಾಡಿ ಸಂತೆ ಮಾರುಕಟ್ಟೆ ಇದೀಗ ತೆರೆದುಕೊಂಡಿದೆ. ವಾರಗಳ ಹಿಂದೆ ತೆರೆದುಕೊಂಡ ಸಂತೆಯಲ್ಲಿ ತರಕಾರಿ ಬೆಲೆ ಏರಿಕೆಯಾದ ಹಿನ್ನೆಲೆಯಲ್ಲಿ ಸಂತೆಗೆ ಜನ ಬರೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ರು. ಆದರೆ ಜನರ ಸಂಕಷ್ಟವನ್ನ ಅರಿತ ಸಂತೆ ವ್ಯಾಪಾರಸ್ಥರು ಜನರಿಗೆ ಅನುಕೂಲವಾಗಲೆಂದು ತರಕಾರಿಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಿದ್ದಾರೆ. ತೊಂಡೆಕಾಯಿಗೆ ಬೀನ್ಸ್, ಅಲಸಂಡೆ, ಕೇನೆ, ಟೊಮೆಟೊಗಳನ್ನ 20 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇನ್ನು ಹಣ್ಣುಗಳನ್ನ ಹಾಗೂ ಮೀನುಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಜನರಿಗೆ ಅನುಕೂಲವಾಗುವ ಮಾಡ್ತಿದ್ದಾರೆ. ಕೊರೋನಾದಿಂದ ತರಕಾರಿಗಳ ಬೆಲೆ ಏರಿಕೆಯಾಗಿರುವ ಈ ಸಂದರ್ಭದಲ್ಲಿ ಉಪ್ಪಿನಂಗಡಿಯ ನೆಕ್ಕಿಲಾಡಿ ಸಂತೆ ಮಾರುಕಟ್ಟೆಯಲ್ಲಿ ಆಫರ್ ಮೂಲಕ ತರಕಾರಿಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ನೀವು ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಉಪ್ಪಿನಂಗಡಿ ನೆಕ್ಕಿಲಾಡಿ ಸಂತೆಪೇಟೆಯಲ್ಲಿ ಕೆಲವು ಸಮಯದಿಂದಾಗಿ ಸಂತೆಯಲ್ಲಿ ಯಾರು ಜನ ಬರ್ತಾ ಇರಲಿಲ್ಲ. ಹಾಗಾಗಿ ಸಂತೆಯಲ್ಲಿ ಜನ ಬರಲಿ ಎಂದು ಜನಗಳಿಗೊಂದು ಉಪಕಾರ ಆಗಲಿ ಅಂತೇಳಿ ಸ್ವಲ್ಪ ಕಡಿಮೆ ರೇಟಲ್ಲಿ ನಾವು ಆಫರಲ್ಲಿ ಸಾಮಾನು ಮಾರ್ತಾ ಇದ್ದೇವೆ. ತೊಂಡೆಕಾಯಿ 20 ರೂಪಾಯಿ, ಬೀನ್ಸ್ 20 ರೂಪಾಯಿ, ಮತ್ತು ಅಲಸಂಡೆ 25 ರೂಪಾಯಿ, ಕೇನ್ 20 ರೂಪಾಯಿ, ಮತ್ತು ಟೊಮೆಟೊಲ್ಲಿ 20 ರೂಪಾಯಿ, ಆ್ಯಪಲ್ 70 ರೂಪಾಯಿ, ಹಾಗೂ ಬಚ್ಚಂಕಾಯಿ 18. ಈ ರೀತಿ ಕಡಿಮೆ ರೇಟಲ್ಲಿ ಹಾಕಿ ಮಾಡ್ತಾ ಇದ್ದೇವೆ. ಯಾಕೆಂದರೆ ಜನಗಳಿಗೆ ತುಂಬ ಕೊರೋನಾದಿಂದಾಗಿ ತುಂಬ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ, ತುಂಬ ಕಷ್ಟದಲ್ಲಿದ್ದಾರೆ. ಹಾಗಾಗಿ ನಮ್ಮಿಂದ ಆಗುವಂಥ ಸಹಾಯ ಮಾಡುವ ಎಲ್ಲ ವ್ಯಾಪಾರಸ್ಥರ ಹತ್ರ ಮಾತನಾಡಿ ಹೇಳಿದೆ, ಸ್ವಲ್ಪ ಕಡಿಮೆ ಲಾಭ ತಗೊಳ್ಳಿ, ಈ ಸರ್ತಿ ಒಂದು 2 ವಾರ ಆಫರ್ ಹಾಕಿದ್ರೆ ಸಂತೆಯಲ್ಲೂ ಸಹ ಜನ ಬರುವುದು ಕಮ್ಮಿ ಆಗಿದ್ದಾರೆ. ಈಗ ಹಾಗಾಗಿ ಸಂತೆಯನ್ನು ಒಂದು ಪುನರ್ ಆರಂಭಿಸುವ. ಮತ್ತು ಕೋವಿಡ್ನ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇದ್ದೇವೆ. ಎಲ್ಲರ ಹತ್ರ ಮಾಸ್ಕ್ ಹಾಕ್ತಾ ಇದ್ದಾರೆ, ಸಾಮಾಜಿಕ ಅಂತರವು ಕಾಯ್ತಾ ಇದ್ದಾರೆ, ಅದನ್ನೆಲ್ಲ ಮಾಡಿದ್ದೇವೆ. ಮೀನಿನವ್ರಿಗೆ ಹಾಗೆ ಮೀನಿನವರು ಒಂದೀಗ ಐಲೆಗೆ 1.5 ಕಿಲೋಗೆ ಈಗ 120 ಮಾರ್ತಾ ಇದ್ದಾರೆ. ಹಾಗೆ ಎಲ್ಲ ಪ್ರತಿಯೊಂದು ವಸ್ತುಗೂ ಸಹ ನಾವು ಆಫರ್ ಹಾಕ್ತಾ ಇದ್ದೇವೆ, ಯಾಕಂದರೆ ಜನಗಳಿಗೊಂದು ಹೆಲ್ಪ್ ಆಗಲಿ ಅಂತೇಳಿ.